mogaso at modivun kailan tane ang kantachin burgi Jisu tayami bawani baini amka saye cross ba tacha mogaso at modivun kailan tane ang kantachin burgi itle bole babay ni bashe ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರರೇ, ಸಹೋದರಿಯರೇ ಹಾಗೂ ಮಕ್ಕಳೇ, ಬಾಲ ಯೇಸುವಿನ ವಾರ್ಷಿಕ ಮಹೋತ್ಸವಕ್ಕೆ ಸಿದ್ಧತೆಯಾಗಿ ಇಂದು ನಾವು 3ನೇ ದಿವಸದ ನೊವೆನದಲ್ಲಿದ್ದೇವೆ. ಈ ದಿವಸಗಳಲ್ಲಿ ನಾವು ಪವಿತ್ರ ಆತ್ಮರ 12 ಫಲಗಳ ಬಗ್ಗೆ ಧ್ಯಾನಿಸ್ತಾ ಇದ್ದೇವೆ. ಇಂದು ನಾವು
ಪವಿತ್ರಾತ್ಮರ ಫಲವಾದ ಸಹನೆ ಅಥವಾ ತಾಳ್ಮೆಯ ಬಗ್ಗೆ ನಾವು ಧ್ಯಾನಿಸಲಿದ್ದೇವೆ. ತಾಳ್ಮೆ ಮತ್ತು ಸಹನೆ ಈ ಫಲಗಳನ್ನು ಉಪಯೋಗಿಸಿಕೊಂಡು ಹೇಗೆ ನಮ್ಮ ಜೀವನದಲ್ಲಿ ನಾವು ಒಂದು ಆದರ್ಶ ಕುಟುಂಬವನ್ನು ಹೇಗೆ ಸೃಷ್ಟಿಸಬಹುದು, ಹೇಗೆ ಆದರ್ಶ ಸಮಾಜವನ್ನು ಹಾಗೆ ಆದರ್ಶ ಪ್ರಪಂಚವನ್ನು ನಾವು ಸೃಷ್ಟಿಸಲು ಸಾಧ್ಯ ಎಂಬುದಾಗಿ ನಾವು ಧ್ಯಾನಿಸೋಣ. ಸಹನೆ ಇಲ್ಲದಿದ್ದರೆ ಜೀವನ ತುಂಬ ಕಷ್ಟ. ತಾಳಿದವನು ಬಾಳಿಯನು ಅನೇಕ ಬಾರಿ ನಾವು ಆಲಿಸಿದ್ದೇವೆ. ನಮ್ಮ ಜೀವನ ಅವಲೋಕಿಸಿ ನೋಡೋಣ. ಈ ತಾಳ್ಮೆ ಸಹನೆ ಎಂಬ ಸದ್ಗುಣ, ಈ ಫಲ ನಮ್ಮ ಜೀವನದಲ್ಲಿ ಇದೆ. ತಾಳ್ಮೆ ನಮ್ಮ ಜೀವನದಲ್ಲಿ ಇಲ್ಲದಿದ್ದರೆ ನಮ್ಮ ಕುಟುಂಬವು ನಾಶ ಆಗಲಿಕ್ಕೆ ಸಾಧ್ಯ ಇದೆ, ಕುಟುಂಬ ಒಡೆದೋಗ್ಲಿಕ್ಕೆ ಸಾಧ್ಯ ಇದೆ. ಆಗಿರುವಾಗ ಪ್ರಿಯರೇ, ಈ ಸಹನೆ ಎಂಬ ಅಥವಾ ಈ ತಾಳ್ಮೆ ಎಂಬ ಈ ಫಲವು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಲು ಬೇಕಾದಂಥ ಆ ವರದಾನಕ್ಕಾಗಿ ಬಾಲಯೇಸುವಿನಲ್ಲಿ ಆ ಪವಿತ್ರ ಆತ್ಮರಲ್ಲಿ ನಾವು ಬೇಡಿಕೊಳ್ಳೋಣ. ಹೀಗೆ ನಮ್ಮ ಕುಟುಂಬವನ್ನು, ನಮ್ಮ ಸಮಾಜವನ್ನು ಒಂದು ಆದರ್ಶ ಕುಟುಂಬವನ್ನಾಗಿ ಮಾಡಲಿಕ್ಕೆ ಬೇಕಾದ ಕೃಪಾವರಕ್ಕಾಗಿ ನಾವು ಪ್ರಾರ್ಥಿಸೋಣ. ಅನೇಕ ಬಾರಿ ನಮ್ಮ ಜೀವನದಲ್ಲಿ ನಾವು ತಾಳ್ಮೆಯನ್ನು ಕಳೆದುಕೊಂಡಿದ್ದೇವೆ, ಸಹನೆಯನ್ನು ಕಳೆದುಕೊಂಡು ನಮ್ಮ ಕುಟುಂಬದಲ್ಲಿ ನಾವು ಅಶಾಂತಿಯಿಂದ ಜೀವಿಸ್ತೇವೆ, ಕೋಪದಿಂದ ಜೀವಿಸ್ತೇವೆ. ಇದಕ್ಕಾಗಿ ಹಾಗೂ ಮಾಡಿದ ಎಲ್ಲ ಪಾಪಗಳಿಗಾಗಿ ದೇವರಿಂದ ಕ್ಷಮೆಯನ್ನು ಯಾಚಿಸೋಣ. ಈ ದಿವ್ಯ ಬಲಿಪೂಜೆಯನ್ನು ಶುದ್ಧ ಮನಸ್ಸಿನಿಂದ ಹಾಗೂ ಶುದ್ಧರದಿಂದ ಅರ್ಪಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಎಲ್ಲರೊಟ್ಟಾಗಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ಅನೇಕ ಪಾಪಗಳನ್ನು ಮಾಡಿದೆನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲೇ. ಪ್ರಾರ್ಥಿಸೋಣ. ಇಂದು ಪ್ರತ್ಯೇಕವಾಗಿ ನಾವು ಎಲ್ಲ ರೋಗಿಗಳಿಗೋಸ್ಕರ ಪ್ರಾರ್ಥಿಸೋಣ. ಅನೇಕ ಬಾರಿ ನಾವು ರೋಗದಿಂದ ಸಹನೆಯನ್ನು, ತಾಳ್ಮೆಯನ್ನು ಕಳೆದುಕೊಂಡು ಜೀವಿಸ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಸಹನೆ ಮತ್ತು ತಾಳ್ಮೆ ಎಂಬ ಆ ಫಲಗಳು ನಮಗೂ ಸಹ ಲಭಿಸಲೆಂದು ನಾವು ಪ್ರಾರ್ಥಿಸೋಣ. ದೇವರೇ, ಮಾನವ ಯಾತನೆಯ ಮೌಲ್ಯವನ್ನು ತೋರಿಸಲು ನಿಮ್ಮ ಏಕೈಕ ಪುತ್ರರು ನಮ್ಮ ಬಲಹೀನತೆಗಳನ್ನು ಅನುಭವಿಸುವಂತೆ ಇಚ್ಛಿಸಿದಿರಿ. ಅಸ್ವಸ್ಥರಾಗಿರುವ ನಮ್ಮ ಸಹೋದರ ಸಹೋದರಿಯರ ಪರವಾಗಿ ನಾವು ಮಾಡುತ್ತಿರುವ ಪ್ರಾರ್ಥನೆಗಳನ್ನು ಕರುಣೆಯಿಂದ ಆಲಿಸಿರಿ. ನೋವಿನಿಂದಲೂ ಸಂಕಟದಿಂದಲೂ ಇನ್ನಿತರ ದುಃಖಗಳಿಂದಲೂ ನೊಂದಿರುವವರೆಲ್ಲರಿಗೂ ಭಾಗ್ಯವಂತರೆಂಬ ಪೋಷಿತರಾದ ಮಧ್ಯೆ ತಾವು ಆಯ್ಕೆಯಾದವರೆಂದು ಮನಗಾಣಲಿ. ಅಂತೆಯೇ ಲೋಕರಕ್ಷಣೆಗಾಗಿ ಯಾತನೆಯನ್ನು ಅನುಭವಿಸಿದ ಕ್ರಿಸ್ತರೊಂದಿಗೆ ತಾವು ಆಯ್ಕೆರಾಗಿರುವಂತೆಂದು ಅರಿತುಕೊಳ್ಳಲಿ.
ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಲಾಪಗಳ ಪುಸ್ತಕಗಳಿಂದ ವಾಚನ. ನಾವು ಉಳಿದಿರುವುದು ಸರ್ವೇಶ್ವರನ ಕರುಣೆಯಿಂದ. ಆತನ ಕೃಪಾವರಗಳಿಗೆ ಕೊನೆಯೇ ಇಲ್ಲ. ಹೊಸ ಹೊಸದಾಗಿ ಅವು ಒದಗುತ್ತವೆ ದಿನದಿನವೂ. ಮಹತ್ತರವಾದುದು ಆತನ ಸತ್ಯಸಂಧತೆಯು. ನನ್ನ ಪಾಲಿನ ಸೊತ್ತು ಸರ್ವೇಶ್ವರನೇ, ನಿರೀಕ್ಷಿಸುತ್ತಿರುವೆನು ನಾನು ಆತನನ್ನೇ ಇಂತೆಂದುಕೊಳ್ಳುತ್ತದೆ ನನ್ನ ಅಂತರಾತ್ಮ. ಸರ್ವೇಶ್ವರ ಒಳ್ಳೆಯವನು. ಆತನನ್ನು ನಿರೀಕ್ಷಿಸುವವರಿಗೆ, ಆತನನ್ನು ಹರಸಿ ಹಂಬಲಿಸುವ ಜನರಿಗೆ ಸರ್ವೇಶ್ವರನು ನಮ್ಮನ್ನು ಉದ್ಧರಿಸುವನೆಂದು ಎದುರು ನೋಡುತ್ತಾ ತಾಳ್ಮೆಯಿಂದಿರುವುದು ಒಳಿತು. ಯೌವನದಿಂದಲೇ ನೊಗ ಹೊತ್ತರೆ ಮಾನವನಿಗೆ ಅದು ಹಿತಕರ. ನನ್ನ ಮೇಲೆ ಇದನ್ನು ಹೇರಿಸಿದವನು ಸರ್ವೇಶ್ವರನು ಎಂದು ಏಕಾಏಕಿಯಾಗಿ ಕುಳಿತು ಮೌನದಿಂದಿರು. ಮಣ್ಣು ಮುಕ್ಕಬೇಕಾಗಿ ಬಂದರೂ, ಹೊಡೆಯುವವನಿಗೆ ಕೆನ್ನೆ ಕೊಡುವಾಗಲೂ, ನಿಂದೆ ಅವಮಾನದಿಂದ ತೃಪ್ತಿ ಪಡುವಾಗಲೂ ನಂಬಿಕೆಗೆ ಎಡೆಯಿರಲು ಸಾಧ್ಯ. ನರಮಾನವನನ್ನು ಸ್ವಾಮಿ ಸದಾ ಕಾಲಕ್ಕೂ ತೊರೆದು ಬಿಡುವವನಲ್ಲ. ಒಂದು ವೇಳೆ ದುಃಖಪಡಿಸಿದರೂ ಕೃಪಾತಿಶಯದಿಂದ ಕನಿಕರಿಸಬಲ್ಲ. ನರಮಾನವರನ್ನು ಹಿಂಸಿಸಿ ದುಃಖಪಡಿಸುವುದು ಆತನಿಗೆ ಎಷ್ಟು ಮಾತ್ರಕ್ಕೂ ಇಷ್ಟವಿಲ್ಲ. ಇಳೆಯ ಸೆರೆಯಾಳುಗಳನ್ನು ತುಳಿದು ಬಿಡುವುದನ್ನು, ಪರಾತ್ಪರನ ಸನ್ನಿಧಿಯಲ್ಲೇ ನ್ಯಾಯ ತಪ್ಪಿಸುವುದನ್ನು, ಅನ್ಯಾಯವಾಗಿ ವ್ಯಾಜ್ಯ ತೀರಿಸುವುದನ್ನು ಸ್ವಾಮಿ ಲಕ್ಷ್ಯಕ್ಕೆ ತಂದುಕೊಳ್ಳದೆ ಇರುತ್ತಾನೆಯೇ? ಸ್ವಾಮಿಯ ಅಪ್ಪಣೆ ಇಲ್ಲದೆ ಯಾರ ಮಾತು ಸಾರ್ಥಕವಾಗದು. ಒಳಿತು ಕೇಡು ಸಂಭವಿಸುವುದು ಪರಾತ್ಪರನ ಮಾತಿನಿಂದ ಅಲ್ಲವೇ? ಜೀವಾತ್ಮನಾದ ಮಾನವನು ತನ್ನ ಪಾಪದ ಶಿಕ್ಷೆಗಾಗಿ ಗೊಣಗುವುದೆಂತು? ನಮ್ಮ ನಡತೆಯನ್ನು ಪರೀಕ್ಷಿಸಿ ಪರಿಶೋಧಿಸೋಣ. ಸರ್ವೇಶ್ವರನ ಕಡೆಗೆ ತಿರುಗಿಕೊಳ್ಳೋಣ. ಪರಲೋಕದಲ್ಲಿರುವ ದೇವರ ಕಡೆಗೆ ನಮ್ಮ ಕರಗಳನ್ನು, ಋನ್ಮನಗಳನ್ನು ಎತ್ತೋಣ. ಪ್ರಭುವಿನ ವಾಕ್ಯವಿದು. ಎಸಗಿಹನಾತನು ಪವಾಡ ಕಾರ್ಯಗಳನ್ನು ಗಳಿಸಿದಾತನ ಕೈ ಭೂತಭುಜ ಗೆಲುವನು. ಪ್ರಕಟಿಸಿಹನ ಪ್ರಭು ತನ್ನ ಮುಕ್ತಿ ವಿಧಾನವನು ರಾಷ್ಟ್ರಗಳಿಗೆ ತೋರಿಸಿಹನು ಜೀವೋದ್ಧಾರಕ ಶಕ್ತಿಯನು.
ದೇವ ಸಾಧಿಸಿದ ಜಯಗಳಿಗೆ ಸ್ಮರಿಸಿಕೊಂಡನ ಪ್ರಭು ತನ್ನ ಪ್ರೀತಿಯನು, ಇಸ್ರಾಯೇಲ್ ಕುಲದ ಬಗ್ಗೆ ತನ್ನ ಸತ್ಯತೆಯನು. ಕಂಡು ಬಂದಿತು ಜಗದ ಎಲ್ಲೆಲ್ಲಿಗೆ, ನಮ್ಮ ದೇವ ಸಾಧಿಸಿದ ಜಯಗಳಿಗೆ. ಕಂಡು ಬಂದಿತು ಜಗದ ಎಲ್ಲೆಲ್ಲಿಗೆ, ನಮ್ಮ ದೇವ ಸಾಧಿಸಿದ ಜಯಗಳಿಗೆ. ಹಲ್ಲೆಲೂಯಾ, 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 ದೀನದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು ನನ್ನನ್ನು ಅಭ್ಯಂಗಿಸಿದ್ದಾರೆ. ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲೆಂದು ಅವರು ನನ್ನನ್ನು ಕಳುಹಿಸಿದ್ದಾರೆ. ಕರ್ತರು ನಿಮ್ಮೊಡನೆ ಇರಲಿ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಇದೆಲ್ಲ ಸಂಭವಿಸುವುದಕ್ಕೆ ಮುಂಚೆ ನಿಮ್ಮನ್ನು ಬಂಧಿಸಿ ಹಿಂಸೆಗೊಳಪಡಿಸುವರು. ಪ್ರಾರ್ಥನಾ ಮಂದಿರಗಳಿಗೂ ಕಾರ್ಯಗೃಹಗಳಿಗೂ ಎಳೆದೊಬ್ಬಿಸುವರು. ನನ್ನ ನಾಮದ ನಿಮಿತ್ತ ನಿಮ್ಮನ್ನು ಅರಸರ ಹಾಗೂ ಅಧಿಪತಿಗಳ ಮುಂದಕ್ಕೆ ಎಳೆಯುವರು. ಶುಭ ಸಂದೇಶಕ್ಕೆ ಸಾಕ್ಷಿ ಕೊಡಲು ಇದು ನಮಗೆ ಸದವಕಾಶವಾಗಿರುತ್ತದೆ. ಆಗ ವಾದಿಸುವುದು ಹೇಗೆಂದು ನೀವು ಮುಂಚಿತವಾಗಿ ಚಿಂತಿಸಬೇಕಾಗಿಲ್ಲ. ನೀವು ಇದು ನಮಗೆ ಮನದಟ್ಟಾಗಿರಲಿ. ಏಕೆಂದರೆ ನಿಮ್ಮ ವಿರೋಧಿಗಳಾರು ಪ್ರತಿಭಟಿಸಲು ಅಥವಾ ವಿರೋಧಿಸಲು ಆಗದಂಥ ವಾಕ್ಚಾತುರ್ಯವನ್ನು ಜ್ಞಾನಶಕ್ತಿಯನ್ನು ನಿಮಗೆ ಕೊಡುವೆನು. ನಿಮ್ಮ ತಂದೆ ತಾಯಿಗಳೇ, ಒಡ ಹುಟ್ಟಿದವರೇ, ಬಂಧು ಮಿತ್ರರೇ ನಿಮ್ಮನ್ನು ಪರಾಧೀನ ಮಾಡುವರು. ಮಾತ್ರವಲ್ಲ, ನಿಮ್ಮಲ್ಲಿ ಕೆಲವರನ್ನು ಕೊಂದು ಹಾಕಿಸುವರು. ನೀವು ನನ್ನವರು ಆದುದರಿಂದಲೇ ಎಲ್ಲರೂ ನಿಮ್ಮನ್ನು ದ್ವೇಷಿಸುವರು. ಆದರೂ ನಿಮ್ಮ ತಲೆಗೂದಲೆಂದು ನಾಶವಾಗುವುದಿಲ್ಲ. ಸೈರಣೆಯಿಂದಿರಿ, ಸಂರಕ್ಷಣೆಯನ್ನು ಪಡೆಯಿರಿ. ಪ್ರಭುವಿನ ಶುಭ ಸಂದೇಶವಿದು. ಬಾಲ ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರರೇ, ಸಹೋದರಿಯರೇ ಹಾಗೂ ಮಕ್ಕಳೇ,
ಇಂದಿನ ಶುಭ ಸಂದೇಶದ ಕೊನೆಯ ವಾಕ್ಯ ನಾವು ಆಲಿಸಿದೆವು. ಸೈರನೆಂದೇರಿ ಸಂರಕ್ಷಣೆಯನ್ನು ಪಡೆಯುವಿರಿ. ಸೈರನೆಂದೇರಿ ಸಂರಕ್ಷಣೆಯನ್ನು ಪಡೆಯುವಿರಿ. ಜೀವನದಲ್ಲಿ ಎದುರಾಗುವುದು ಎಲ್ಲರಿಗೂ ಸಂಕಟ. ಧೈರ್ಯಗಡದೆ ಮುನ್ನಗಬೇಕು, ಸಹನೆಗೆ ನಿಕಟ. ಇದೇ ಇಂದಿನ ದೈವರಾಧನೆಯ ಸಂದೇಶ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮಲ್ಲಿ ತಾಳ್ಮೆ ಬೇಕು, ಸಹನೆ ಬೇಕು. ಆದರೆ ಈ ಪ್ರಪಂಚದಲ್ಲಿ ನಾವು ನೋಡ್ತೇವೆ, ನಾವು ತಾಳ್ಮೆ ಕಳೆದುಕೊಳ್ಳದಂತೆ ಜೀವಿಸ್ತಾ ಇದ್ದೇವೆ. ಸಹನೆ, ತಾಳ್ಮೆ ಇಲ್ಲದಾಗೆ ನಾವು ಜೀವಿಸ್ತಾ ಇದ್ದೇವೆ. ಎಲ್ಲದಕ್ಕೂ ನಮಗೆ ಇನ್ಸ್ಟೆಂಟ್, ಕ್ಷಣ ಮಾತ್ರ ಉತ್ತರ ಸಿಗಬೇಕು, ಫಾಸ್ಟ್ ಉತ್ತರ ಸಿಗಬೇಕು ಎಂದು ಬಯಸುವ ನಮಗೆಲ್ಲರಿಗೆ ಕಾಯುವುದಕ್ಕೆ ತಾಳ್ಮೆ ಇಲ್ಲ. ತಾಳ್ಮೆ ಕಡಿಮೆ ಆಗ್ತಾ ಇದೆ. ನೋ, ಐ ಕಾಂಟ್ ವೇಟ್. ನನಗೆ ಕಾಯಲಿಕ್ಕೆ ಬೇಡ, ದಿಢೀರ್ ಬೇಕು, ನನಗೆ ಈಗಲೇ ಬೇಕು. ಹೌದು ಪ್ರಿಯರೇ, ಹೀಗೆ ನಾವು ನಮ್ಮ ತಾಳ್ಮೆಯನ್ನು ಕಳೆದುಕೊಂಡು ಜೀವಿಸ್ತಾ ಇದ್ದೇವೆ. ತಾಳ್ಮೆ, ಸಹನೆ ಅಥವಾ ಸೈರನೆ ನಮ್ಮ ಜೀವನದಲ್ಲಿ ಒಂದು ಮುಖ್ಯವಾದ ಅಂಶವಾಗಿದೆ, ಮುಖ್ಯವಾದ ಪವಿತ್ರಾತ್ಮರ ಒಂದು ಫಲವಾಗಿದೆ. ಅದು ಇದ್ರೆ ನಮ್ಮ ಕುಟುಂಬ, ನಮ್ಮ ಪರಸ್ಪರರ ಸಂಬಂಧ ಒಂದು ಉತ್ತಮವಾಗಿ ಬಾಳಲಿಕ್ಕೆ ಸಾಧ್ಯ. ಒಂದು ಕುಟುಂಬ ತಾಳ್ಮೆಯಿಂದ ಸಹನೆಯಿಂದ ಜೀವಿಸಿದಾದರೆ, ಅಲ್ಲಿ ಪ್ರೀತಿ ನಂಬಿಕೆ ಇದೆ ಆದರೆ ಖಂಡಿತವಾಗಿ ಆ ಕುಟುಂಬ ನೆಮ್ಮದಿಯ ತಾಣವಾಗುತ್ತೆ, ಒಂದು ಸುಂದರ ಮನೆ ಆಗುತ್ತೆ. ಇದರ ಮೂಲಕ ಸಮಾಜ ಬದಲಾವಣೆ ತರಲಿಕ್ಕೆ ಸಾಧ್ಯತೆ ಇದೆ. ಅದರ ನಂತರ ಪ್ರಪಂಚ ಬದಲಾಗಲಿಕ್ಕೆ ಸಾಧ್ಯ. ಒಂದು ವೇಳೆ ಕುಟುಂಬದಲ್ಲಿ ಸಹನೆವೆಂಬ ಅಂಶನೇ ಇಲ್ಲ, ಮತ್ತು ನಾವು ಸಮಾಜವನ್ನು ಹೇಗೆ ಬದಲಾಯಿಸಲಿಕ್ಕೆ ಸಾಧ್ಯ? ಹೀಗೆ ಒಂದು ಹಾಡು ಇದೆ, ಇರಲಿ ತಾಳ್ಮೆ ಆಗೋದೆಲ್ಲ ಒಳ್ಳೆಯದಕ್ಕೆ, ಇರದೆ ತಾಳ್ಮೆ ಆಗೋದಿಲ್ಲ ಗೆಲ್ಲುವುದಕ್ಕೆ. ನಮ್ಮ ಜೀವನದಲ್ಲಿ ಯಾವಾಗ ತಾಳ್ಮೆ ಇದೆ ಆಗ ನಾವು ಜಯಿಸಲಿಕ್ಕೆ ಸಾಧ್ಯ, ಗೆಲುವು ನಮ್ದಾಗ್ತದೆ. ತಾಳ್ಮೆಯೇ ಅಥವಾ ಸಹನೆಯೇ ಗೆಲುವಿನ ಏಣಿ, ಲ್ಯಾಡರ್. ಅನೇಕ ಬಾರಿ ನಮ್ಮ ಜೀವನದಲ್ಲಿ ಏನಾಗತ್ತೆ, ನಾವು ಒಂದು ಸ್ವಲ್ಪ ಸೋತ್ರೆ ಸಾಕು, ನಮ್ಮ ನೆಮ್ಮದೆಲ್ಲ ಹಾಳಾಗ್ಬಿಟ್ಟು ತಾಳ್ಮೆ ಕಳೆದುಕೊಳ್ತೇವೆ, ಕೋಪ ಬರುತ್ತೆ, ಸಿಟ್ಟುಕೊಳ್ತೇವೆ. ಹೀಗೆ ನಾವು ಮುಂದುವರಿಲಿಕ್ಕೆ ಕಷ್ಟ ಆಗತ್ತೆ. ಆದರೆ ಯಾವಾಗ ಸಹನೆಯಿಂದ, ಸೈರಣೆಯಿಂದ, ತಾಳ್ಮೆಯಿಂದ ನಾವು ಮುನ್ನುಗ್ಗುತ್ತೇವೆಯೋ ಖಂಡಿತವಾಗಿ ಒಂದಲ್ಲ ಒಂದು ದಿವಸ ನಾವು ಜಯಶಾಲಿ ಆಗಲಿಕ್ಕೆ ಸಾಧ್ಯ. ಇನ್ನೊಂದು ಅಂಶ ಇದೆ, ನಾವು ಅಂದುಕೊಂಡಂಗೆ ತಕ್ಷಣ ಆಗಬೇಕು. ನಾವು ಅಂದುಕೊಂಡನೇ ಆಗಬೇಕು, ನಾನು ಹೇಳ್ದಂಗೆನೇ ಆಗಬೇಕು, ನಾವು ಹೇಳ್ದಾಗೇನೆ ಆಗಬೇಕು. ಅದು ಎಂಥದ್ದಾಗಲಿರಲಿ, ಅವ್ರಿಗೆ ಇಷ್ಟ ಇಲ್ಲದ್ರೆ ಪರವಾಗಿಲ್ಲ, ಅವ್ರು ಆಗಲೇಬೇಕು. ಅದು ನಮಗೆ ಸರಿ ಬರದಿದ್ರೆ ಪರವಾಗಿಲ್ಲ, ಅವರಿಗೆ ನಮಗೆ ನಾವು ಹೇಳ್ದಂಗೆ ಅವ್ರು ಕೇಳಬೇಕು. ಕಾಯುವಷ್ಟು ಪುರ್ಸೋತು ನಮಗಿಲ್ಲ. ಒಂದು ವೇಳೆ ಈಗೆಲ್ಲ ಅನೇಕರಲ್ಲಿ ವೆಹಿಕಲ್ಗಳಿದೆ, ವಾಹನಗಳಿದೆ, ನಾವು ಬಸ್ನಲ್ಲಿ ಪ್ರಯಾಣಿಸಿದಾದರೆ ಒಂದು ವೇಳೆ ಬಸ್ ಲೇಟಾಗಿ ಬಂದರೆ ಅಥವಾ ಕಾಯಲಿಕ್ಕೆ ನಮಗೆ ಅಲ್ಲಿ ಆಗ್ತಾ ಇಲ್ಲ, ಆಗುವುದೇ ಇಲ್ಲ. ಆ ಕಡೆ ಹೋಗ್ತೇವೆ, ಈ ಕಡೆ ಹೋಗ್ತೇವೆ, ಮೊಬೈಲ್ ನೋಡ್ತೇವೆ, ಹಾಗೆ ಕಡೆಗೆ ಮಾಡ್ತಾ ಇರ್ತೇವೆ. ಅದೇ ರೈಲಿನಲ್ಲಿ ಪ್ರಯಾಣಿಸುವಾಗ ಹಾಗೇನೆ, ಒಂದು ವೇಳೆ ರೈಲು ಲೇಟಾಗಿ ಬಂತು, ನಮ್ದೆಲ್ಲ ನಿದ್ದೆ ಎಲ್ಲ ಹಾಳಾಗುತ್ತೆ, ಮನಸ್ಸಿಗೆ ಸಮಾಧಾನ ಎಲ್ಲ ಹಾಳಾಗಿ ಬಿಡುತ್ತೆ. ಯಾಕೆಂದ್ರೆ ನಮಗೆ ಕಾಯಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ತಾಳ್ಮೆ ನಮ್ಮಲ್ಲಿ ಇಲ್ಲ. ಯಾಕೆ? ನಮಗೆಲ್ಲ ದಿಢೀರನಾಗಬೇಕು. ಈ ಯುಗ ಅದೇ ಆಗಿದೆ, ಇನ್ಸ್ಟೆಂಟ್ ಯುಗ, ಫಾಸ್ಟ್ ಎಲ್ಲದಕ್ಕೆ ಫಾಸ್ಟ್ ಆಗಬೇಕು. ಆದರೆ ಪ್ರಿಯರೇ, ಸಹೋದರ ಸಹೋದರಿಯರೇ, ಯಾವುದೇ ಒಂದು ಕೆಲಸ ಆಗಬೇಕು, ಅದಕ್ಕೆ ಅದರದ್ದೇ ಆದ ಮಿತಿ ಮತ್ತು ಟೈಮಿಂಗ್ಸ್ ಇದೆ, ಸಮಯ ಇದೆ. ಎಲ್ಲ ಕೆಲಸಗಳು ಒಂದೇ ರೀತಿಯಲ್ಲಿ ಆಗಲ್ಲ, ಅದರದ್ದೇ ಆದಂಥ ಸಮಯ ಇದೆ. ನನಗೆ ಇವತ್ತೇ ಗುಣಮುಖ ಆಗ್ಬೇಕಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ. ಯೋಚನೆ ಮಾಡಿ, ಇವತ್ತು ನನಗೆ ಕ್ಯಾನ್ಸರ್ ರೋಗ ಇದೆ, ಇವತ್ತೇ ನಂಗೆ ಗುಣ ಆಗ್ಬೇಕಂತ ಹೇಳಿದ್ರೆ ಆಗೋದಿಲ್ಲ. ತಾಳ್ಮೆ ಬೇಕು, ಸಹನೆ ಬೇಕು. ಆ ರೋಗದಲ್ಲಿ ಸ್ವಲ್ಪ ತಾಳ್ಮೆಯನ್ನು ನಾವು ನರಳಬೇಕು, ಅದರ ನಂತರ ಒಳಿತನ್ನು ಅನುಭವಿಸಲಿಕ್ಕೆ ಸಾಧ್ಯ. ಆದರೆ ನಾವು ತಾಳ್ಮೆಯಿಂದಿದ್ರೆ ಮಾತ್ರ.
ಒಂದು ವೇಳೆ ನಮ್ಮ ಮನಸ್ಸೆಲ್ಲ ಅದರಿಂದ ತುಂಬಿಕೊಂಡು ನೆಮ್ಮದಿ ಕಳೆದುಕೊಂಡ್ರೆ ಖಂಡಿತವಾಗಿ ನಾವು ಗುಣಮುಖ ಹಾಕಲಿಕ್ಕೆ ತುಂಬ ಕಷ್ಟ. ಆದ್ದರಿಂದ ಪ್ರಿಯರೇ, ನಾವು ಈ ತಾಳ್ಮೆಯ ಕೊರತೆಯಿಂದ ನಾವು ಅನೇಕ ಬಾರಿ ಜೀವಿಸ್ತಾ ಇದ್ದೇವೆ. ಅದೇ ರೀತಿ ಕುಟುಂಬದಲ್ಲಿ ಇದೇ ಸನ್ನಿವೇಶಗಳು ಅನೇಕ ಬಾರಿ ಅನುಭವಿಸ್ತೇವೆ. ಒಂದು ವೇಳೆ ಅಮ್ಮ ನಮಗೆ ಊಟಕ್ಕೆ ಮಾಡಿಕೊಡದಿದ್ರೆ, ಊಟ ಸ್ವಲ್ಪ ತಡವಾದರೆ ಏನು ಹೇಳ್ತೇವೆ? ಅಮ್ಮ ಎಷ್ಟೊತ್ತು, ನಂಗೆ ಲೇಟ್ ಆಯಿತು. ಅಮ್ಮನ ಮೇಲೆ ಹೀಗೆ ಚೀರಾಡ್ತೇವೆ ನಾವು. ಅದೇ ರೀತಿ ಅಪ್ಪ ನಮಗೆ ಪಾಕೆಟ್ ಮನಿ ಕೊಡ್ತಾ ಇದ್ರು, ಇವತ್ತು ಪಾಕೆಟ್ ಮನಿ ಕೊಡಲಿಲ್ಲ ಅಥವಾ ಕೊಡ್ಲಿಕ್ಕೆ ಸ್ವಲ್ಪ ಲೇಟ್ ಮಾಡಿದ್ರು. ಹಾಗಾಗಿ ಏನು ಮಾಡ್ತೇವೆ ನಾವು? ಅಮ್ಮನ ಹತ್ರ ಹೋಗಿ ಕಂಪ್ಲೇಂಟ್ ಹೇಳ್ತೇವೆ, ನೋಡಿ ಅಪ್ಪ ಇವತ್ತು ಕೊಡಲೇ ಇಲ್ಲ. ಅಥವಾ ಬೇರೆ ಊರಿನವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತೇವೆ, ನೋಡಿ ಅಪ್ಪ ಇವತ್ತು ನನಗೆ ಪಾಕೆಟ್ ಮನಿ ಕೊಡಲೇ ಇಲ್ಲ. ಇಂತಹ ತಾಳ್ಮೆ ನಾವು ಕಳೆದುಕೊಳ್ತೇವೆ ಪ್ರಿಯ ಸಹೋದರ ಸಹೋದರಿಯರೇ. ಅದೆಲ್ಲದು ಕುಟುಂಬದಲ್ಲಿ ತಮ್ಮಂದಿರ ಜೊತೆ ಜಗಳ, ಕೋಪ, ಸಿಟ್ಟುಗೊಳ್ಳುವುದು ಅಥವಾ ವಿನಾಕಾರಣ ಕುಟುಂಬದಲ್ಲಿ ಸಣ್ಣ ಮಕ್ಕಳ ಮೇಲೆ ರೇಗಾಡುವುದು ನಾವು ಕಾಣ್ತೇವೆ, ಕೋಪಗೊಳ್ಳುವುದು ನಾವು ಕಾಣ್ತೇವೆ. ಯಾಕೆ? ನಮ್ಮಲ್ಲಿ ತಾಳ್ಮೆ ಕಳೆದುಕೊಳ್ತಾ ಇದೆ. ಈ ವರ್ಷ ಎಲ್ಲ ಮಕ್ಕಳು ಮನೆಯಲ್ಲೇ ಇದ್ದರು. ತಂದೆ ತಾಯಿಗಳ ಪರಿಸ್ಥಿತಿ ನಂಗೆ ಗೊತ್ತಿಲ್ಲ ಹೇಗಿತ್ತು ಅಂಥೇಳಿ. ಮಕ್ಕಳು ಆನ್ಲೈನ್ ಕ್ಲಾಸ್ ಇದ್ದಿರ್ಬೋದು, ಕೆಲವರಿಗೆ ಆನ್ಲೈನ್ ಕ್ಲಾಸ್ ಇರಲಿಲ್ಲ. ಎಷ್ಟು ಸಮಯ, ಎಷ್ಟು ವೇಳೆಯಲ್ಲಿ ತಾಳ್ಮೆ ಕಳೆದುಕೊಂಡ್ರೋ ನನಗೆ ಗೊತ್ತಿಲ್ಲ. ಖಂಡಿತವಾಗಿ ಅನೇಕ ಬಾರಿ ಮಕ್ಕಳ ಆ ಕೀಟ್ಲೆ ನೋಡಿ, ಕುಚೇಷ್ಟೆ ನೋಡಿ, ಚೇಷ್ಟೆ ಮಾಡೋ ಆ ಗುಣಮುಖ ನೋಡಿ ಖಂಡಿತವಾಗಿ ಮಕ್ಕಳಿಗೆ, ತಂದೆ ತಾಯಿಗಳಿಗೆ ಅನೇಕ ಬಾರಿ ಬೇಸರ ಆಗಿರ್ಬೋದು. ಯಾಕಪ್ಪ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗತ್ತೆ ಎಂಥ ಮನೋಭಾವನೆ ನಮ್ಮಲ್ಲಿತ್ತು. ಹೀಗೆ ನಾವು ತಾಳ್ಮೆ ಕಳೆದುಕೊಳ್ತಾ ಇದ್ದೇವೆ ಪ್ರಿಯ ಸಹೋದರ ಸರ್. ಅದಲ್ಲದೆ ನಮ್ಮ ಹತ್ರ ಮಾತಾಡಲಿಕ್ಕೆ ಸಹ ತಾಳ್ಮೆ ಇಲ್ಲ. ಯಾರೊಬ್ರು ಬಂದರು, ಆಯ್ತು ಅಲ್ಲಿ ಮುಗಿದ್ಬಿಡ್ತು, ನಂತರ ಮೊಬೈಲಿಗೆ ನೋಡ್ತೀವಿ, ಅದು ಏನಾದರೂ ಮಾಡ್ತಾ ಇರ್ತೀವಿ. ಅಷ್ಟು ಮಾತಾಡಲಿಕ್ಕೆ ನಮ್ಮಲ್ಲೂ ತಾಳ್ಮೆ ಇಲ್ಲ. ಬೇರೆ ಅಲ್ಲಿ ಮಾತಾಡಲಿಕ್ಕೆ ಸಹ ನಾವು ಆಚೆ ಈಚೆ ನೋಡ್ತೇವೆ, ಅಥವಾ ನಮ್ಮ ಕೆಲಸ ನಾವು ಮಾಡ್ತೇವೆ, ಸ್ವಲ್ಪ ಉತ್ತರ ಮಾಡ್ತೇವೆ, ನಾವು ರೆಸ್ಪಾನ್ಸೇ ಕೊಡಲ್ಲ ಕೆಲವೊಮ್ಮೆ. ಅಂಥ ಜೀವನವನ್ನು ನಾವು ಮಾಡ್ತಾ ಇದ್ದೇವೆ ಪ್ರಿಯ ಸಹೋದರ ಸಹೋದರಿಯರು. ಅದೇ ಅಲ್ಲದೆ ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ, ಸೋಲುಗಳು ಎದುರಾದಾಗ, ನಮ್ಮ ಜೀವನದಲ್ಲಿ ರೋಗ ರುಜಿನಗಳು ಬಂದಾಗ ನಾವು ಅನೇಕ ಬಾರಿ ತಾಳ್ಮೆಯನ್ನು ಕಳೆದುಕೊಳ್ಳುವುದನ್ನು ನೋಡ್ತೇವೆ. ಕೋವಿಡ್-19 ಕೊರೋನಾ ರೋಗ ವೈರಸ್ ಬಂತು. ಈಗ ಸ್ವಲ್ಪ ಕೆಲವು ಕಡೆ ಅಕ್ಕಿ ಜ್ವರ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದರಿಂದ ಅನೇಕರ ಜೀವನ ಅಸ್ತವ್ಯಸ್ತವಾಗಿದೆ. ಬೇಸರದಿಂದ ಜೀವಿಸ್ತಾ ಇದ್ದೇವೆ, ಸಹನೆಯನ್ನು ಕಳೆದುಕೊಳ್ತಾ ಇದ್ದೇವೆ, ತಾಳ್ಮೆಯನ್ನು ಕಳೆದುಕೊಳ್ತಾ ಇದ್ದೇವೆ. ಯಾಕೆಂದರೆ ಕೆಲಸ ಇಲ್ಲ, ಯುವಕರಿಗೆ ಕೆಲಸ ಇಲ್ಲ, ಅನೇಕ ಬಾರಿ ಮನೆಯಲ್ಲೇ ಇರಬೇಕಾಗ್ತದೆ, ಜೀವನ ಕಷ್ಟ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕೋಪ, ತಾಳ್ಮೆ ಕಳೆದುಕೊಳ್ಳುವುದು ಸರ್ವೇ ಸಾಮಾನ್ಯ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಈ ಸಹನೆ ಎಂಬ ಅಸ್ತ್ರವನ್ನು ಉಪಯೋಗಿಸಿಕೊಂಡು ಒಂದು ಉತ್ತಮ ಬಾಳ್ವೆ ನಡೆಸಲಿಕ್ಕೆ ಇಂದಿನ ದೇವರಾಧನೆ, ಇಂದಿನ ನೊವೆನದ ದಿವಸ ನಮಗೆ ಕಲಿಸ್ತಾ ಇದೆ. ಸಹನಗಿಂತ ದೊಡ್ಡ ಆಯುಧ ಇಲ್ಲ, ಕೋಪಗಿಂತ ದೊಡ್ಡ ಶತ್ರು ಇಲ್ಲ. ನಾವು ಕ್ಷುಲ್ಲಕ ಕಾರಣಕ್ಕೆ ನಾವು ಕೋಪಗೊಳ್ತೇವೆ, ಆದರೆ ಅದೇ ನಾವು ಸಹನೆಯಿಂದ ಜೀವಿಸಿದಾದರೆ ಅದೊಂದು ಆಯುಧವಾಗಿ ನಮ್ಮ ಕುಟುಂಬವನ್ನು ಬದಲಿಸಲಿಕ್ಕೆ ಸಾಧ್ಯ. ಪ್ರಿಯ ಸಹೋದರ ಸಹೋದರಿ, ನಿಂದಿಸಿದವರ ನಿಂದಿಸಿ, ಅಂಗಿಸಿದವರ ಅಂಗಿಸಿ ಸರಿ ಸಮನಾಗಬೇಡ. ಕನಿಷ್ಠನಾಗಲು ಕ್ಷಣ ಸಾಕು, ಶ್ರೇಷ್ಠನಾಗಲು ಸಹನೆಯೇ ಬೇಕು. ಹೌದು ಪ್ರಿಯ ಸಹೋದರ ಸಹೋದರಿ, ನಮ್ಮನ್ನು ನಿಂದಿಸಿದವರನ್ನು ನಿಂದಿಸಲಿಕ್ಕೆ ಸುಲಭ, ನಮ್ಮನ್ನು ಅಂಗಿಸಿದವರನ್ನು ಅಂಗಿಸಲಿಕ್ಕೆ ಸುಲಭ. ಅದೇ ಕನಿಷ್ಠನಾಗಲಿಕ್ಕೆ ಕ್ಷಣ ಸಾಕು, ಆದರೆ ಶ್ರೇಷ್ಠನಾಗಲಿಕ್ಕೆ ನಮಗೆ ಸಹನೆಯೇ ಬೇಕು, ತಾಳ್ಮೆನೇ ಬೇಕಾಗಿದೆ. ಸಹನೆ ಉಳ್ಳವನೇನು ಮಾಡ್ತಾನೆ? ಯಾವುದೇ ಘಟನೆ ಇರಲಿ, ಅನಿರೀಕ್ಷಿತ ಘಟನೆ ಇರಲಿ, ಅವನು ನಿರಾಶೆ ಆಗಲಿಲ್ಲ, ಕೋಪಕೃತ್ಯ ಆಗುವುದಿಲ್ಲ. ಬದಲಾಗಿ ಎಷ್ಟೋ ಪ್ರಯತ್ನದಲ್ಲಿ ಸೋಲನ್ನು ಅನುಭವಿಸಲಿ, ಮತ್ತೊಮ್ಮೆ ಆ ಪ್ರಯತ್ನಿಸುವಂಥ ಚೇತನ ಅಲ್ಲಿ ಅವನಲ್ಲಿರ್ತದೆ. ಆಗಲ್ಲ ನಾನು ಹೇಳಿದೆ, ಸಾಧನೆಗೆ ಸಹನೆಯೇ ಏನೇ ಆಗಿದೆ. ಸಹನೆ ಉಳ್ಳ ಮನುಷ್ಯ ಕೋಪಕ್ಕೆ ಕಡಿವಾಣಾಗ್ತಾನೆ. ಹೇಗೆ? ಯಾಕೋಬನ ಗ್ರಂಥ ನಮಗೆ ಹೇಳುತ್ತೆ, ತನ್ನ ಹೊಲದಲ್ಲಿ ಉತ್ತಮ ಬೆಳೆಯನ್ನು ನಿರೀಕ್ಷಿಸುವ ರೈತ ಮುಂಗಾರು ಹಿಂಗಾರು ಮಳೆಗಾಗಿ ತಾಳ್ಮೆಯಿಂದ ಕಾಯ್ತಾನೋ, ನಂತರ ಆ ಮಳೆ ಬಂದಾಗ ಅವನು ಹೇಗೆ ಹರ್ಷಗೊಳ್ತಾನೋ, ಹಾಗೆ ನಮ್ಮ ಜೀವನದಲ್ಲೂ ಅದೇ ರೀತಿ ನಾವು ತಾಳ್ಮೆಯಿಂದ ಕಾಯ್ತಾ ಇರಬೇಕು, ಸಹನೆಯಿಂದ ಕಾಯ್ತಾ ಇರಬೇಕು. ಆಗ ಒಂದಲ್ಲ ಒಂದು ದಿವಸ ಅದರ ಫಲವನ್ನು ಅನುಭವಿಸಲಿಕ್ಕೆ ಸಾಧ್ಯ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಆಲಿಸ್ತೀವಿ. ಕಷ್ಟ, ಸಂಕಷ್ಟ, ಹಿಂಸೆ
ನಮ್ಮೆಲ್ಲರ ಜೀವನದಲ್ಲಿ ಕಟ್ಟಿಟ್ಟ ಬುತ್ತಿ. ಎಲ್ಲರ ಜೀವನದಲ್ಲಿ ಕಷ್ಟ ಸಂಕಷ್ಟಗಳು ಬರುತ್ತೆ, ಯಾರ ಜೀವನದಲ್ಲಿ ಕಷ್ಟ ಸಂಕಷ್ಟಗಳು ಬರಲ್ಲ. ಎಲ್ಲರ ಜೀವನದಲ್ಲಿ ಕಷ್ಟ ಸಂಕಷ್ಟಗಳು ಬರುತ್ತೆ, ರೋಗಗಳು ಬರ್ತದೆ, ಸಮಸ್ಯೆಗಳು ಬರ್ತದೆ, ದುಃಖ ದುಮ್ಮುಗಳು ಬರ್ತವೆ. ಆದರೆ ನಾವು ಇಂತಹ ಸಂದರ್ಭದಲ್ಲಿ ಸಹನೆಯಿಂದ ವರ್ತಿಸಿದಾದರೆ ನಾವು ನೆಮ್ಮದಿಯ ಬಾಳ್ವೆ ನಡೆಸಲಿಕ್ಕೆ ಸಾಧ್ಯ. ಈ ತಾಳ್ಮೆ ಕಳೆದುಕೊಂಡ್ರೆ ನಮ್ಮ ತಾಳ್ಮೆ ಮಾತ್ರ ಅಲ್ಲ, ಇದ್ದವರೆಲ್ಲ ಶಾಂತಿಯನ್ನು ನಾವು ಕಳೆದು ಬಿಡ್ತೇವೆ. ಮನೆಯಲ್ಲಿದ್ದಂಥ ಎಲ್ಲರ ಶಾಂತಿಯನ್ನು ನಾವು ಕದಲಿಸಿ ಬಿಡ್ತೇವೆ. ಹೀಗೆ ಕುಟುಂಬದಲ್ಲಿ ಅಶಾಂತಿ ಉದ್ಭವ ಆಗಲಿಕ್ಕೆ, ಜಗಳ ಆಗಲಿಕ್ಕೆ, ಕೋಪಗೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ನಾವು ಬೈಬಲ್ನಲ್ಲಿ ಅನೇಕ ಉದಾಹರಣೆಗಳನ್ನು ನೋಡ್ತೇವೆ. ನಾವು ಅಬ್ರಹಾಮನ ಜೀವನದಲ್ಲಿ ಆಗಿರ್ಬೋದು, ಅಥವಾ ಯೋಬನ ಜೀವನದಲ್ಲಿ ಆಗಿರ್ಬೋದು, ಅನೇಕ ಪ್ರವಾದಿಗಳ ಜೀವನದಲ್ಲಿ ಆಗಿರ್ಬೋದು, ಎಷ್ಟೇ ಕಷ್ಟಗಳು ಬಂದರೂ ಸಹ ಅವ್ರು ನಿರಾಶರಾಗಲಿಲ್ಲ. ಬಂದಂಥ ಕಷ್ಟವನ್ನು ಧೈರ್ಯದಿಂದ ಎದುರಿಸಿದ್ರು, ತಾಳ್ಮೆಯಿಂದ ಸಹನೆಯಿಂದ ಎದುರಿಸಿದ್ರು, ಅವರು ಜಯಶೀಲರಾದರು. ನಾವು ಸಹ ಅವರ ಆದರ್ಶವನ್ನು ಪಾಲಿಸಬೇಕಾಗಿದೆ. ಅದೇ ಪ್ರಭು ಯೇಸು ಕ್ರಿಸ್ತರು ಈ ಭೂಲೋಕಕ್ಕೆ ಬಂದರು, ಶಿಲುಬೆಯ ಮರಣವನ್ನು ಅನುಭವಿಸಿದರು, ಎಷ್ಟು ನೋವನ್ನು ಅನುಭವಿಸಿದ್ರು. ನೀವು ಪ್ಯಾಷನ್ ಆಫ್ ಕ್ರೈಸ್ಟ್ ಫಿಲ್ಮ್ ನೋಡಿದರೆ ಅಷ್ಟು ನೋವು ಅವರು ಅನುಭವಿಸಿದ ನೋಡಿ ನಮ್ಗೆ ಕಣ್ಣೀರು ಬರ್ತದೆ. ಎಷ್ಟು ಪೆಟ್ಟುಗಳು, ಚಾಟಿಗಳಿಂದ ಪೆಟ್ಟುಗಳು, ಶಿಲುಬೆ ನೋರುವಂಥ ಆ ಕಷ್ಟ, ಮುಳ್ಳಿನ ಕಿರೀಟ, ರಕ್ತ ಧಾರಾಳವಾಗಿ ಸುರಿಯುವಂಥ ರಕ್ತ ನೋಡಿದರೆ ನಿಜವಾಗಿ ಅವರು ಅನುಭವಿಸಿದಂಥ ಕಷ್ಟ ನಿಜಕ್ಕೂ ಹೇಳತಿರೋದು ಪ್ರಿಯ ಸಹೋದರ ಸಹೋದರಿ. ಆದರೆ ಅವರು ತಾಳ್ಮೆಯನ್ನು ಕಳೆದುಕೊಳ್ಳಿಲ್ಲ, ಸಹನೆಯನ್ನು ಕಳೆದುಕೊಳ್ಳಿಲ್ಲ, ಬದಲಾಗಿ ದೇವರ ಚಿತ್ತದ ಪ್ರಕಾರ ಅವರು ಜೀವಿಸಿದರು. ಅದೇ ಪ್ರಭು ಯೇಸು ಕ್ರಿಸ್ತರಿಂದ ಶುಭ ಸಂದೇಶದ ಮೂಲಕ ನಮಗೆ ಹೇಳ್ತಾರೆ, ಕಷ್ಟ ಸಂಕಷ್ಟಗಳು ನಮಗೆ ಬರ್ತದೆ, ಹಿಂಸೆಗಳು ಬರ್ತದೆ. ಯಾಕೆಂದರೆ ನೀವು ನನ್ನ ಹಿಂಬಾಲಕರಾಗಿದ್ದೀರಿ, ನೀವು ನನ್ನನ್ನು ಅನುಭವಿಸ್ತಿದ್ದೀರಿ. ಹಾಗಾಗಿ ನಿಮ್ಮ ಜೀವನದಲ್ಲಿ ಕಷ್ಟ ಸಂಕಷ್ಟಗಳು ಕಟ್ಟಿಟ್ಟ ಬುತ್ತಿ. ಆದರೆ ಸೈರಣೆಂದಿರಿ, ಸಂರಕ್ಷಣೆಯನ್ನು ಪಡೆಯುವಿರಿ. ಸೈರಣೆಂದಿರಿ, ಸಂರಕ್ಷಣೆಯನ್ನು ಅನುಭವಿಸುವಿರಿ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಯಾವಾಗ ನಮ್ಮ ಜೀವನದಲ್ಲಿ ನಾವು ಸೈರಣೆಯನ್ನು ಅನುಭವಿಸ್ತೇವೆಯೋ ಆಗ ನಿಜವಾದ ಅನುಭವವನ್ನು ಪ್ರಭು ಯೇಸು ಕ್ರಿಸ್ತರ ಅನುಭವವನ್ನು ಪಡಲಿಕ್ಕೆ ಸಾಧ್ಯ. ಆ ಸಹನೆಯ ಅಂಶವನ್ನು ನಮ್ಮ ನುಡಿಸಲಿಕ್ಕೆ ಸಾಧ್ಯ. ಅದೇ ಯೇಸುವಿನ ಆದರ್ಶವನ್ನು ನಾವು ಪಾಲಿಸೋಣ. ನಮ್ಮ ಜೀವನದಲ್ಲಿ ಆ ಸಹನೆ ಎಂಬ ಆ ಫಲವನ್ನು ಅನುಭವಿಸಿ ನಾವು ಒಂದು ಉತ್ತಮ ಕುಟುಂಬವನ್ನು ಕಟ್ಟಲಿಕ್ಕೆ ಬೇಕಾದ ವರವನ್ನು ಅದೇ ಪ್ರಭು ಯೇಸು ನಮಗೆ ದಯಪಾಲಿಸಲೆಂದು ಪ್ರಾರ್ಥಿಸೋಣ. ತಾಳಿದವನು ಬಾಳಿಯಾನು. ನಾವು ನಮ್ಮ ಜೀವನದಲ್ಲಿ ತಾಳ್ಮೆಯಿಂದ ಜೀವಿಸೋಣ, ಉತ್ತಮ ಬಾಳ್ವೆ ನಡೆಸೋಣ. ಸಹನೆಯ ಫಲ ಯಾವಾಗಲೂ ಸಿಹಿಯಾಗಿರುತ್ತೆ. ಸಹನೆಯ ಫಲ ಯಾವಾಗಲೂ ಸಿಹಿಯಾಗಿರುತ್ತೆ ಪ್ರಿಯರೇ. ಈ ಸಹನೆಯ ಫಲವನ್ನು ಅನುಭವಿಸಲು, ಆ ಸಹನೆಯ ಫಲ ನಮ್ಮಲ್ಲಿ ರೂಢಿಸಿಕೊಳ್ಳಲು ಬೇಕಾದ ವರವನ್ನು ಅದೇ ಬಾಲ ಯೇಸುವಿನಲ್ಲಿ ಪವಿತ್ರ ಆತ್ಮರಲ್ಲಿ ನಾವು ಬೇಡಿಕೊಳ್ಳೋಣ. ಹೀಗೆ ನಮ್ಮ ಕುಟುಂಬವನ್ನು ಒಂದು ನೆಮ್ಮದಿಯ ತಾಣವನ್ನಾಗಿ, ಶಾಂತಿಯ ಆಲಯವನ್ನಾಗಿ ಮಾಡಲಿಕ್ಕೆ ಬೇಕಾದ ವರಕ್ಕಾಗಿ ಅದೇ ಬಾಲ ಯೇಸು ನಮಗೆ ಕರುಣಿಸಲೆಂದು ಈ ಬಲಿಪೂಜೆಯ ವೇಳೆಯಲ್ಲಿ ಪ್ರಾರ್ಥಿಸೋಣ. ಆಮೆನ್. ನಿನಗೆ
ಪ್ರಿಯ ಸಹೋದರ ಸಹೋದರಿಯರೇ, ಮಕ್ಕಳೇ, ನನ್ನ ಮತ್ತು ನಿಮ್ಮ ಬಳಿಯೂ ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ದೇವರೇ, ನಿಮ್ಮ ಚಿತ್ತದಂತೆ ನಮ್ಮ ಬಾಳಿನ ಪ್ರತಿಯೊಂದು ಕ್ಷಣವೂ ಅರಳುತ್ತದೆ. ನಿಮ್ಮ ದಯೆಯನ್ನು ಯಾಚಿಸುತ್ತಾ ಅಸ್ವಸ್ಥರಾಗಿರುವ ನಮ್ಮ ಸಹೋದರ ಸಹೋದರಿಯರ ಪರವಾಗಿ ನಾವು ಅರ್ಪಿಸಿರುವ ಪ್ರಾರ್ಥನೆಗಳನ್ನು, ಬಲಿ ಅರ್ಪಣೆಗಳನ್ನು ಸ್ವೀಕರಿಸಿರಿ. ಇವರ ಆಪತ್ತಿನಲ್ಲಿ ಚಿಂತಾಕ್ರಾಂತರಾಗಿದ್ದ ನಾವು ಇವರು ಮರಳಿ ಆರೋಗ್ಯ ಪಡೆದಾಗ ಆನಂದಿಸುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವೆಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವರ ಮುಖಾಂತರ ನಮ್ಮ ಜೀವನವನ್ನು ಮರಳಿ ನೀಡುವ ಪವಿತ್ರ ವಿನಿಮಯವು ಇಂದು ಭವ್ಯವಾಗಿ ಪ್ರಜ್ವಲಿಸಿದೆ. ನಿಮ್ಮ ದಿವ್ಯವಾಣಿಯು ನಮ್ಮ ಬಲಹೀನತೆಗಳನ್ನು ಧರಿಸಿಕೊಂಡಾಗ ಮಾನವನ ನಶ್ವರತೆಯು ನಿರಂತರ ಗೌರವವನ್ನು ಪಡೆಯುವುದು ಮಾತ್ರವಲ್ಲದೆ ಈ ಅದ್ಭುತಕರ ಐಕ್ಯತೆಯಲ್ಲಿ ನಾವು ಅಮರತ್ವವನ್ನು ಪಡೆಯುತ್ತೇವೆ. ಆದ್ದರಿಂದ ದೇವದೂತ ವೃಂದಗಳಗೂಡಿ ನಿಮ್ಮನ್ನು ಸ್ತುತಿಸಿ ಆನಂದದಿಂದ ಘೋಷಿಸುತ್ತೇವೆ. ಪಾವನನೇ ಪ್ರಭು ಪರಿಶುದ್ಧನು, ಪಾವನನೇ ಪ್ರಭು ಪರಿಶುದ್ಧನು, ಸಕಲ ಸೃಷ್ಟಿಗೆ ಪರಮನು ನೀನು, ಸಕಲ ಸೃಷ್ಟಿಗೆ ಪರಮನು ನೀನು, ಪಾವನನೇ ಪ್ರಭು ಪರಿಶುದ್ಧನು. ಇಹ ಪರ ನಿನ್ನಯ ಮಹಿಮೆಯಿಂದ ತುಂಬಿ ತುಳುಕುತ್ತಿದೆ ಧನ್ಯತೆಯಿಂದ, ಇಹ ಪರ ನಿನ್ನಯ ಮಹಿಮೆಯಿಂದ ತುಂಬಿ ತುಳುಕುತ್ತಿದೆ ಧನ್ಯತೆಯಿಂದ. ಹೋಸನಾ 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 ಪ್ರಭು ಹೋಸನಾ, ಹೋಸನಾ 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 ಪ್ರಭು ಹೋಸನಾ. ದೇವರ ನಾಮದಿ ಬರುತ್ತೀಯ ನೀವು, ಆಶೀರ್ವದಿತರು ಧನ್ಯರು. ದೇವರ ನಾಮದಿ ಬರುತ್ತೀಯ ನೀವು, ಆಶೀರ್ವದಿತರು ಧನ್ಯರು. ಹೋಸನಾ 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 ಪ್ರಭು ಹೋಸನಾ, ಹೋಸನಾ 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 ಪ್ರಭು ಹೋಸನಾ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗುಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ
ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಯೇಸು ಮರಣ ಹೊಂದಿದರು, ಪುನರುತ್ಥಾನರಾಗಿ ಜೀವ ನೀಡಿದರು. ಯೇಸು ಪ್ರಭುವು ಪುನರಾಗಮಿಸಿ ಮರಳಿ ಬರುವರು. ಆದ್ದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆ ಆಚರಿಸುತ್ತಾ ಜೀವಯುವ ರೊಟ್ಟಿಯನ್ನು ರಕ್ಷಣೆಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ನೇಯದಿಂದ ಬೆನ್ನಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪೌಲ್ ಸಲ್ಡಾನ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನೊಂದಿಗೂ, ಆಕೆಯ ಪತಿಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಈ ವಾರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲೇ ಸರ್ವ ಗೌರವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮನಿಂದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪನ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ.
ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಯಿಸ್ತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮ್ಮ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ನೀಗಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆ ಪ್ರೀತಿಯಿಂದ ಪರಸ್ಪರ ಶಾಂತಿಯನ್ನು ಕೋರೋಣ. ಜಗದ ಪಾಪಕ್ಕೆ ಕ್ಷಮೆ ನೀಡುವ ದೇವರ ಕುರಿಮರಿಯೇ ದಯೆ ತೋರುವ. ಜಗದ ಪಾಪಕ್ಕೆ ಕ್ಷಮೆ ನೀಡುವ ದೇವರ ಕುರಿಮರಿಯೇ ದಯೆ ತೋರುವ. ನಮ್ಮಲ್ಲಿ ನೀ ಮನೆ ಮಾಡುತ್ತಾ ನಿನ್ನ ಶಾಂತಿಯ ನೀ ನೀಡುವ. ನಮ್ಮಲ್ಲಿ ನೀ ಮನೆ ಮಾಡುತ್ತಾ ನಿನ್ನ ಶಾಂತಿಯ ನೀ ನೀಡುವ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಒಂದೇ ರೊಟ್ಟಿಯ ನಾವೆಲ್ಲರೂ ಒಟ್ಟಿಗೆ ಭುಜಿಸ ಬಂದೆವು. ರೊಟ್ಟಿಯು ಆತ್ಮದ ಭೋಜನವು, ಅದುವೇ ಕ್ರಿಸ್ತರ ಶರೀರವು. ಒಂದೇ ರೊಟ್ಟಿಯ ನಾವೆಲ್ಲರೂ ಒಟ್ಟಿಗೆ ಭುಜಿಸ ಬಂದೆವು. ರೊಟ್ಟಿಯು ಆತ್ಮದ
ಪ್ರಾರ್ಥಿಸೋಣ. ದೇವರೇ, ನಮ್ಮ ಮಾನವ ಬಲಹೀನತೆಯ ಏಕೈಕ ಆಧಾರವು ನೀವೇ. ಅಸ್ವಸ್ಥರಾಗಿರುವ ನಿಮ್ಮ ಸೇವಕರ ಮೇಲೆ ನಿಮ್ಮ ಸಂರಕ್ಷಣೆಯ ಶಕ್ತಿಯನ್ನು ತೋರಿಸಿರಿ. ನಿಮ್ಮ ದಯಾಪೂರಿತ ನೆರವಿನಿಂದ ಇವರು ಒಳ್ಳೆಯ ಆರೋಗ್ಯ ಪಡೆದು ನಿಮ್ಮ ಪವಿತ್ರ ಧರ್ಮಸಭೆಗೆ ಮರಳಿ ಬಂದು ಸೇರುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಕುಳಿತುಕೊಳ್ಳಿ. ಇಂದಿನ ಬಲಿಪೂಜೆಯನ್ನು ಅರ್ಪಿಸಿದ ಗುರುಗಳು ಸಂತ ಸಬಾಸ್ತ್ಯನರ ಧರ್ಮಕೇಂದ್ರ ವಿಚಾರಣೆ ಗುರುಗಳಾಗಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ ಫಾದರ್ ಸುರೇಶ್ ಸಲ್ಡಾನ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಉತ್ತಮ ಸಂದೇಶವನ್ನು ನಮಗೆ ನೀಡಿ ಆಶೀರ್ವಾದವನ್ನು ನೀಡಲಿರುವ ನಿಮಗೆ ನಿಮ್ಮ ಈ ಸೇವೆಯಲ್ಲಿ ಬಾಲಯೇಸುವಿನ ಆಶೀರ್ವಾದವನ್ನು ನಾವು ಕೋರುತ್ತೇವೆ. ಧನ್ಯವಾದಗಳು. ಇಂದು ಪ್ರತ್ಯೇಕವಾಗಿ ರೋಗ ರುಜಿನದಿಂದ ಬಳಲುತ್ತಿರುವವರಿಗೆ ನಾವು ಪ್ರಾರ್ಥಿಸುತ್ತೇವೆ. ನಾಳೆ ನಾವು ಕೆಲಸ ಮಾಡುವ ಎಲ್ಲ ವ್ಯಕ್ತಿಗಳಿಗಾಗಿ ದೇವರು ಅವರಿಗೆ ಶಕ್ತಿಯನ್ನು ನೀಡಲೆಂದು ನಾವು ಪ್ರಾರ್ಥಿಸುತ್ತೇವೆ. ಈಗ ದಯವಿಟ್ಟು ಎದ್ದು ನಿಂತುಕೊಳ್ಳೋಣ ಹಾಗೂ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ. ಪವಿತ್ರ ಬಾಲ ಯೇಸುವಿಗೆ ಪ್ರಾರ್ಥನಾಂಜಲಿ. ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಯೇಸು. ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ, ಅವರನ್ನು ತಡೆಯದಿರಿ. ದೇವರ ಸಾಮ್ರಾಜ್ಯ ಇಂಥವರದೇ. ದೇವರ ಸಾಮ್ರಾಜ್ಯವನ್ನು ಶಿಶುಭಾವದಿಂದ ಅಂಗೀಕರಿಸದೆ ಇರುವವನು ಅದನ್ನು ಎಂದಿಗೂ ಸೇರಲಾರನು. ಪವಿತ್ರ ಬೈಬಲ್ನಲ್ಲಿನ ಯೇಸು ಪ್ರಭುವಿನ ವಾಕ್ಯಗಳಿವು. ಬಾಲ ಯೇಸು ಮಕ್ಕಳನ್ನು ಹಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ, ಕಷ್ಟ ಸಂಕಷ್ಟ ರೋಗ ರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು. ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಯೇಸು ಮಾನವರಿಗೆ ಹೇಳುತ್ತಾರೆ, ಎಷ್ಟು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನನ್ನನ್ನು ಆಶೀರ್ವದಿಸುವೆನು. ಪ್ರಾರ್ಥಿಸೋಣ. ಓ ಪವಿತ್ರ ಬಾಲ ಯೇಸುವೆ, ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸ ಬಿಟ್ಟು ತಮ್ಮಲ್ಲಿಗೆ ಬಂದಿರುವ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ. ಆಮೇನ್. ಸ್ವಲ್ಪ ಹೊತ್ತು ಮೌನವಿದ್ದು ನಮ್ಮ ಎಲ್ಲ ಕೋರಿಕೆಗಳನ್ನು ಬಾಲಯೇಸುವಿನ ಪಾದಗಳಿಗೆ ಸಮರ್ಪಿಸೋಣ. ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಪ್ರತ್ಯೇಕವಾಗಿ ವಿವಿಧ ರೋಗಗಳಿಂದ ನರಳುತ್ತಿರುವ ನಮ್ಮ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸೋಣ. ಆಸ್ಪತ್ರೆಗಳಲ್ಲಿ, ಆಶ್ರಮಗಳಲ್ಲಿ, ನಮ್ಮ ಮನೆಗಳಲ್ಲಿಯೇ ರೋಗ ರುಜಿನಗಳಿಂದ ಬಳಲುತ್ತಿರುವವರು ಇದ್ದಾರೆ. ಅವರಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ಅವರ ರೋಗದಲ್ಲಿ ಅವರು ಸಹನೆ ತಾಳ್ಮೆಯನ್ನು ಪಾಲಿಸಿ ಎಲ್ಲ ಕಷ್ಟ ಸಂಕಷ್ಟಗಳನ್ನು ದೇವರಿಗೆ ಸಮರ್ಪಿಸಲು ಬೇಕಾದ ವರಗಳನ್ನು, ಆ ಬಲವನ್ನು ಬಾಲಯೇಸು ಅವರಿಗೆ ನೀಡಲೆಂದು ಪ್ರಾರ್ಥಿಸೋಣ. ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ಯುವಜನರು ಖಿನ್ನತೆಗೆ ಒಳಗಾಗಿ, ಡಿಪ್ರೆಷನ್ಗೆ ಒಳಗಾಗಿ, ಮಾನಸಿಕ ರೋಗದಿಂದ ನರಳುತ್ತಿದ್ದಾರೆ. ಅವರಿಗಾಗಿಯೂ ಪ್ರಾರ್ಥಿಸೋಣ. ಜೀವನವೇ ಬೇಡ ಎಂದು ಯೋಚಿಸುತ್ತಿರುವ ಎಲ್ಲ ಸಹೋದರ ಸಹೋದರಿಗಾಗಿ ಈಗ ಪವಿತ್ರತೆಯಿಂದ, ಮೌನದಿಂದ ಪ್ರಾರ್ಥಿಸೋಣ. ಯೇಸು ಹೇಳಿದ್ದಾರೆ, ಯಾವಾಗ ನೀವು ವಿಶ್ವಾಸದಲ್ಲಿ ನನ್ನ ನಾಮದಲ್ಲಿ ಪ್ರಾರ್ಥಿಸುತ್ತೀರಿ
ಆಗ ನನ್ನ ದೇವರು, ನನ್ನ ತಂದೆ ದೇವರು ಅದನ್ನು ದಯಪಾಲಿಸುವರು. ವಿಶ್ವಾಸದಿಂದ ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿಂದ ನಮ್ಮನ್ನು ರಕ್ಷಿಸಿರಿ. ದೇವಪುತ್ರರು ಮನುಷ್ಯರಾದರು. ನಮೋ ಮರಿಯ ಪ್ರಸಾದ ಪೂರ್ಣೇಕ ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ದೇವಪುತ್ರರು ಮನುಷ್ಯರಾದರು. ನಮೋ ಮರಿಯ ಪ್ರಸಾದ ಪೂರ್ಣೆ ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ದೇವಪುತ್ರರು ಮನುಷ್ಯರಾದರು. ನಮೋ ಮರಿಯ ಪ್ರಸಾದ ಪೂರ್ಣೆ ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ದೇವಪುತ್ರರು ಮನುಷ್ಯರಾದರು. ಪಿತನಿಗೂ ಸುತ್ತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತ್ತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತ್ತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಒಟ್ಟಾಗಿ ಪ್ರಾರ್ಥಿಸೋಣ. ಓ ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಾವು ನಿಮ್ಮ ಪ್ರತಿಮೆಯ ಮುಂದೆ ಸಾಷ್ಟಾಂಗವಾಗಿ ಅಡ್ಡ ಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರವನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದೊದಗಿರುವ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ. ತಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾ ಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೇಲೆ ಕೃತಜ್ಞತಾ ಭಾವದಿಂದ ಒಟ್ಟಾಗಿ ಹೇಳೋಣ. ದಯ ಬರೆದ ಬಾಲ ಯೇಸುವೆ, ನಿಮ್ಮ ಮುಂದೆ ಮನ ಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ನೀವು ನಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು, ನೀವೇ ನನ್ನ ನಾಯಕರು, ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ. ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಮಾಮರಿಗೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಮನಗಳಲ್ಲಿ, ಸರ್ವಧರ್ಮೀಯರಲ್ಲಿ, ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು, ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾ ಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ. ಆಮೇಲೆ ತಲೆಬಾಗಿ ಆಶೀರ್ವಾದವನ್ನು ಪಡೆಯೋಣ. ಸರ್ವಶಕ್ತ ಸ್ವಾಮಿ ಯೇಸು ಕ್ರಿಸ್ತರು ಸದಾ ನಿಮ್ಮೊಂದಿಗಿದ್ದು ನಿಮ್ಮನ್ನು ರಕ್ಷಿಸಲಿ. ನಿಮ್ಮ ಹೃದಯದಲ್ಲಿ ವಾಸಿಸಿ ನಿಮ್ಮನ್ನು ಆದರಿಸಲಿ. ನಿಮ್ಮ ಮುಂದಿದ್ದು ನಿಮಗೆ ದಾರಿ ತೋರಿಸಲಿ. ನಿಮ್ಮ ಹಿಂದಿದ್ದು ನಿಮ್ಮನ್ನು ಕಾಪಾಡಲಿ. ನಿಮ್ಮ ಮೇಲಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ಏಕೆಂದರೆ ಯುಗ ಯುಗಾಂತರಕ್ಕೂ ಪಿತ ಮತ್ತು ಪವಿತ್ರಾತ್ಮರೊಡನೆ ಜೀವಿಸಿ ಆಳುವ ಕರ್ತರು ಅವರೇ. ಯೇಸು ನಿನ್ನ ನಾಮ ನಿತ್ಯ ಜಪಿಸುವೆ. ಪುಣ್ಯ ಸುತನ ಪಾದ ಕೆರಗಿ ನಾನು ನಮಿಸುವೆ. ಯೇಸು ನಿನ್ನ ನಾಮ ನಿತ್ಯ ಜಪಿಸುವೆ. ಪುಣ್ಯ ಸುತನ ಪಾದ ಕೆರಗಿ ನಾನು ನಮಿಸುವೆ. ಯೇಸು ನಿನ್ನ